ನೋಡಿ, ನಾನು ಶಾಸಕರಾದ ಕೂಡಲೇ ನಾನು ಮೊನ್ನೆ ಮೀಟಿಂಗ್ ಕರೀಲಿಕ್ಕೆ AC ಅವರಿಗೆ ಹೇಳಿದ್ದೆ. ಅದು ಪ್ರತಿಜ್ಞೆ ಸ್ವೀಕಾರ ಮಾಡಲಿಲ್ಲ. ಪ್ರತಿಜ್ಞೆ ಸ್ವೀಕಾರ ಆದ ನಂತರ ಕಾನೂನು ಪ್ರಕಾರ ನಾನು MLA ಆಗು. ಅದಕ್ಕೆ ನಾನು AC ಅವರ ಹತ್ರ ಹೇಳಿದೆ, ನೀವೇ ಒಂದು ಮೀಟಿಂಗ್ ಕರೀರಿ, ಅಂದರೆ ಮಳೆಗಾಲ ಆರಂಭ ಆಗಿದೆ, ಕೂಡಲೇ ಒಂದು ಮೀಟಿಂಗ್ ಕರೆದು ಅದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ನಿನ್ನೆ ಮೆಸ್ಕಾಂ ಅಧಿಕಾರಿಗಳಿಗೆ ಕರೆದು ಹೇಳಿದ್ದೀನಿ, ಎಲ್ಲಿಯೂ ಒಂದು ದಿವಸ ರಾತ್ರಿ ಟ್ರಾನ್ಸ್ಫಾರ್ಮರ್ ತೊಂದರೆ ಆದರೆ ಬೆಳಿಗ್ಗೆ 9 ಗಂಟೆವರೆಗೆ ಕರೆಂಟ್ ಹೋಗಬೇಕು. ಎಲ್ಲಿಯೂ ಯಾವುದೇ ಪ್ರಾಬ್ಲಮ್ ಆಗಬಾರ್ದು. ಎಲ್ಲ ಆದೇಶಗಳನ್ನು ಕೊಟ್ಟಿದ್ದೀನಿ. ಇವತ್ತು ಪುರಸಭೆಗೆ ಬಂದಿದ್ದೀನಿ. ನಾಳೆ ಇನ್ನೊಂದು ದಿವಸ ಒಳ್ಳೆಯ ರೀತಿಯಲ್ಲಿ ರೆವಿನ್ಯೂ ಇಲಾಖೆಯವರ ಹತ್ರ ಮಾತಾಡಬೇಕು ಅಂತ ಇದ್ದೇನೆ. ಒಂದೊಂದು ಇಲಾಖೆಯ ಬಗ್ಗೆ ಹಂತವಾಗಿ ಅದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ. ಆಳವಾಗಿ ತಿಳ್ಕೊಳ್ಳುವಂಥ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಧಿಕಾರಿಗಳಿಗೂ ತೊಂದರೆ ಆಗಬಾರ್ದು. ನಾವು ಅಧಿಕಾರಿಗಳಿಗೆ ನಿರ್ದೇಶನ ಕೊಡುವ ಮೊದಲು ಅದರಲ್ಲಿರುವ ಸಾಧಕ ಬಾಧಕಗಳನ್ನು ನಾವು ಅರಿತುಕೊಳ್ಬೇಕು. ಅದರಲ್ಲಿ ಏನೋ ತೊಂದರೆ ಅಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗಿ ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ಇರ್ತದೆ. ನಗರಸಭೆಯಲ್ಲಿ ಈ ಸರ್ವರ್ ಸಮಸ್ಯೆ ತುಂಬ ಜನರಿಗೆ ಕಾಡ್ತಾ ಇದೆ. ಇದು ತುಂಬ ಜನರಿಗೆ ತೊಂದರೆ ಆಗ್ತಾ ಇದೆ. ಏನು ಮಾಡ್ಬೋದು, ಅದರ ಬಗ್ಗೆ ಏನು ಮಾಡಲಿಕ್ಕೆ? ನಗರಸಭೆಯಲ್ಲಿ ನೋಡಿ, ಸರ್ವರ್ ತೊಂದರೆ ಇರುವುದಂತ ಹೇಳಿದ್ರೆ ಅದು ಬರೀ ಚಿಕ್ಕ ತೊಂದರೆ. ಅದಕ್ಕೆ ಪುರಸಭಾ ಮುಖ್ಯ ಅಧಿಕಾರಿ, ಕಮಿಷನರ್ ಅಂತ ಒಬ್ಬರಿದ್ದಾರೆ, ಅವರನ್ನು ಸಾಲ್ವ್ ಮಾಡಬೇಕು. ಈಗ ನೀವು MLA ಏನು ಕೆಲಸ ಮಾಡಬೇಕು? ಸರ್ವರ್ ರಿಪೇರಿ ಮಾಡಬೇಕು. ಯಾರು ಪುರಸಭಾ ಅಧಿಕಾರಿಗಳಿದ್ದಾರೆ, ಇಲ್ಲಿ ಇಲಾಖೆಯಲ್ಲಿದ್ದಾರೆ, ಅವರು ಅದನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕು. ಅವರಿಗೆ ಆಗಲಿಲ್ಲ ಅಂತಂದರೆ ನಾವು ಮತ್ತೆ ಅದಕ್ಕೆ ತಲೆ ಹಾಕ್ತೇವೆ. ಈಗ ನೀವೊಂದು ಹೇಳಿಕೆ ನೀಡಿದ್ರಿ, ಲಾಸ್ಟ್ ಟೈಮ್ ಪೊಲೀಸರು ಹೊಡೆದ ಒಂದು ಅದರ ಹೆಸರನ್ನು ಬಿಡುಗಡೆ ಮಾಡ್ತೀನಿ. ಆ ಬಳಿಕ ಒಂದು ಕೆಲವು ಪುರಸಭೆ ಪೊಲೀಸ್ ಹೊಡೆದ ಕೆಲಸ ಅದು ಮುಗ್ದದ್ದು. ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಪುತ್ತೂರು ಜನರಿಗೆ ಎಲ್ರಿಗೂ ಗೊತ್ತು. ನಮ್ಮ ಪ್ರೆಸ್ ಮಾಡುವ ಮುಖಾಂತರ ಅದು BJPಯವರು ಮಾಡಿದ್ದಾರೆ ಅಂತ ಎಲ್ಲ ವಿಚಾರಗಳು, ಎಲ್ಲ ಯಾರಿಗೆ ಅಮಾಯಕರಿಗೆ, ಯಾರು ಪಾಪ ಅನ್ಯಾಯವಾಗಿ ಏಟು ತಿಂದಿದ್ದಾರೆ ಅವರಿಗೂ ಕೂಡ ಗೊತ್ತು. ನಾನು ಆ ವಿಚಾರವನ್ನು, ಅದು ಅಧಿಕೃತವಾಗಿ ಪಡೆದುಕೊಳ್ಳುವಂಥ ವಿಚಾರವನ್ನು ನಾನು ಹೇಳಿದ್ದೇನೆ. ಅದು ಬಂದ ಕೂಡಲೇ ನಿಮಗೆ ಅಗತ್ಯ ಇದ್ದರೆ ಕೊಡ್ತೇನೆ. ಸರ್, ನಿನ್ನೆ ಅದೇ ವಿಷಯದಲ್ಲಿ ಸುಳ್ಯದಲ್ಲಿ ಗಲಾಟೆ ಆಗಿದೆ. ಸುಳ್ಯದಲ್ಲಿ ಗಲಾಟೆ ಆಗಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ನೋಡಿ, ಯಾರೂ ಆಗಲಿ ಇನ್ನೊಬ್ಬನ ತಂದೆ ತಾಯಿಗೆ ಬೈಯುವಂಥ ಹಕ್ಕು ಯಾರಿಗಿಲ್ಲ. ನಿಮ್ಮ ತಂದೆ ತಾಯಿಗೆ ಬೈಬಿಟ್ಟು ನೀವೇನು ಹೇಳ್ತೀರಿ? ಸುಮ್ಮನೆ ಇರ್ತೀರಾ? ನೀವೇನೂ ತಪ್ಪು ಮಾಡಿಲ್ಲ. ನಾನು ಏನು ತಪ್ಪು ಮಾಡಿದ್ದೇನೆ? ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ನಾ? ಯಾರಿಗಾದ್ರೂ ತೊಂದರೆ ಮಾಡಿದ್ನಾ? ನನ್ನ ಅಪ್ಪ ಅಮ್ಮನಿಗೆ ಬೈಲಿಕ್ಕೆ ಯಾರಿಗೆ ಹಕ್ಕಿದೆ? ನನಗೆ ಬೈಲಿ, ನಾನು ತಪ್ಪು ಮಾಡಿದರೆ ನಾನು ತಿದ್ದುವಂಥ ಕೆಲಸ ಮಾಡ್ತೀನಿ. ನಿಮ್ಮ ತಪ್ಪ ಅಮ್ಮನಿಗೆ ನೀವು ಸುಮ್ಮನೆ ಬೈದರೆ ನೀವು ಬಿಡುವುದಿಲ್ಲ. ನಾನು ಏನು ಮಾಡಲಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಯಾರೋ ಹೋಗಿ ಅದನ್ನು ಕೇಳುವಂಥ ಪ್ರಶ್ನೆ ಆಗಿದೆ. ಸಮಾಜದಲ್ಲಿ ಇಂಥ ಕೇಳುವಂಥ ವಿಚಾರಗಳು ಆಗಬೇಕು. ಪ್ರಶ್ನೆ ಮಾಡುವಂಥ ವಿಚಾರ, ನೀವು ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಪ್ರಶ್ನೆ ಮಾಡುವಂಥ ವಿಚಾರ ಅನ್ಯಾಯವಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು. ನಾನು ಇಷ್ಟವರೆಗೆ ಗೊತ್ತಿದ್ದು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಅದು ನನ್ನ ತಂದೆ ತಾಯಿಗೆ ಬೈಯುವಂಥ ವಿಚಾರ ಆಗಿದೆ. ನಮ್ಮ ಅಭಿಮಾನಿಗಳು ಹೋಗಿ ಕೇಳಿದ್ದಾರೆ, ಅಷ್ಟೇ ಆಗಿರುವಂಥ. ಅದು ನನ್ನ ಗಮನಕ್ಕೆ ಬಂದಿರೋದು ಆನಂತರ, ನನಗೆ ಗೊತ್ತಿದ್ದು ಏನಾಗಲಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.